ಗಾಜಾ ಯುದ್ಧವು ನಿಂತಿದ್ದು ಜನರು ಮನೆಗಳಿಗೆ ವಾಪಸ್ಸಾಗುತ್ತಿದ್ದಾರೆ. ಸುಗಮ ಶಾಂತಿ ಮಾತುಕತೆ ನಡೆಯಲಿದೆ ಎಂದು ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ವಿಮಾನ ಏರುತ್ತಾ ಹೇಳಿಕೆಯನ್ನ ನೀಡಿದ್ದಾರೆ. ಯುದ್ಧ ನಿಲುಗಡೆಗೆ ಮೊದಲ ದಿನ ಕೂಡ ಇಸ್ರೇಲ್ ಹೊಣೆಗೇಡಿತನದಿಂದ ವಿಮಾನ ಬಾಂಬ್ ದಾಳಿ ನಡೆಸಿತ್ತು. ಪ್ಯಾಲೆಸ್ತೀನಿಯರು ಹಲವಾರು ಗಾಜಾ ಪಟ್ಟಿಯ ತಮ್ಮ ಮನೆಗಳಿಗೆ ಬರುತ್ತಿರುವುದು ನಿಜ. ಆದರೆ ಅಲ್ಲಿ ಮನೆಯೇ ಇಲ್ಲ, ಇದ್ರೂ ಅದು ವಾಸಕ್ಕೆ ಯೋಗ್ಯವಾಗಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಕೆಲವು ಕಡೆ ಇಸ್ರೇಲ್ ಬಾಂಬ್ ದಾಳಿಯಿಂದಾಗಿ ಪ್ರದೇಶ ಎಷ್ಟು ಪುಡಿಯಾಗಿದೆ ಎಂದರೆ ಜನರಿಗೆ ತಮ್ಮ ಮನೆಯಿದ್ದ ಸ್ಥಳ ಗುರುತಿಸಲು ಕೂಡ ಸಾಧ್ಯವಾಗುತ್ತಿಲ್ಲ. ಆದರೂ ಈಗಲಾದರೂ ಯುದ್ಧ ನಿಂತಿರುವುದನ್ನು ಲೋಕ ಸ್ವಾಗತಿಸುತ್ತಿದೆ. ಒತ್ತೆಯಾಳುಗಳನ್ನು ಪರಸ್ಪರ ಇಸ್ರೇಲ್ ಹಾಗೂ ಹಮಾಸ್ ಬಿಡುಗಡೆ ಮಾಡುವ ಕೆಲಸ ಆರಂಭವಾಗಿದೆ. ಈಜಿಪ್ಟ್ನ ಶಾರ್ಮ್ ಅಲ್ ಶೇಖ್ ರೆಡ್ ಸೀ ರೆಸಾರ್ಟ್ ಸಿಟಿಯಲ್ಲಿ ಗಾಜಾ ಶಾಂತಿ ಶೃಂಗಸಭೆ ನಡೆದಿದೆ. ಇದಕ್ಕೆ ಹಲವು ದೇಶಗಳ ಹಾಗೂ ನೆರೆಹೊರೆಯ ದೇಶಗಳ ನಾಯಕರಿಗೆ ಆಹ್ವಾನ ನೀಡಲಾಗಿದೆ. 20 ಪ್ರಮುಖ ನಾಯಕರು ಇದರಲ್ಲಿ ಭಾಗವಹಿಸುವರು. ಭಾರತದಿಂದ ಪ್ರಧಾನಿ ಮೋದಿ ಹಾಗೂ ವಿದೇಶಾಂಗ ರಾಜ್ಯ ಮಂತ್ರಿ ಕೀರ್ತಿವರ್ಧನ್ ಸಿಂಗ್ ಅವರು ಈ ಶಾಂತಿ ಸಭೆಯಲ್ಲಿ ಭಾಗಿಯಾದರು. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಂ ಗುಟೆರಸ್, ಬ್ರಿಟನ್ ಪ್ರಧಾನಿ ಕಿರ್ ಸ್ಟಾರ್ಮರ್, ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ, ಫ್ರಾನ್ಸ್ ಅಧ್ಯಕ್ಷರಾದ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಮೊದಲಾದವರು ಪಾಲ್ಗೊಂಡರು.